ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರವೆ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಲೆ ಮೇಲೆ ಒಂದು ಬಾಣಲೆನ ಇಟ್ಟು ಬಾಣಲೆ ಚೆನ್ನಾಗಿ ಆದ ನಂತರ ಅದಕ್ಕೆ ಸುಮಾರು 3 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋಬೇಕು. ನಂತರ ಸ್ವಲ್ಪ ಗೋಡಂಬಿ ಹಾಗೂ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಎರಡನ್ನೂ ಮೀಡಿಯಂ ಫ್ಲೇಮಲ್ಲೇ ಸುಮಾರು 1 ರಿಂದ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮ್ ಆದಷ್ಟು ಕಡಿಮೆನೇ ಇರಲಿ. ಈಗ ಎರಡು ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಿದ ನಂತರ ಇದನ್ನು ಒಂದು ಸಪ್ರೇಟ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ಹುರ್ಕೊಂಡಿರೋಂತಹ ಗೋಡಂಬಿ ಹಾಗೂ ದ್ರಾಕ್ಷಿನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ ನಂತರ ಅದೇ ಬಾಣಲೆಗೆ ಸುಮಾರು 1 ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಓವರಾಲ್ 2 ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಮೊದಲು 1 ಕಪ್ ಆಗುವಷ್ಟು ಚಿರೋಟಿ ರವೆನ ಹುರ್ಕೊಂಡು ನಂತರ ಇನ್ನೊಂದು ಕಪ್ ಚಿರೋಟಿ ರವೆನ ಹುರ್ಕೋತೀನಿ. ಈಗ ಬಾಣಲೆಗೆ 1 ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕಿದ ನಂತರ ಕಡಿಮೆ ಫ್ಲೇಮಲ್ಲಿ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಹುರಿಬೇಕು. ಆದಷ್ಟು ಗ್ಯಾಸ್ ಫ್ಲೇಮ್ ಕಡಿಮೆನೇ ಇರಲಿ. ಸುಮಾರು 10 ರಿಂದ 15 ನಿಮಿಷ ಹುರಿದಾಗಿದ ನಂತರ ಒಳ್ಳೆ ಪರಿಮಳ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಂಡ್ರೆ ಸಾಕು. ನಾನಿಲ್ಲಿ ಸಣ್ಣ ರವೆ ಅಥವಾ ಚಿರೋಟಿ ರವೆನ ಬಳಸ್ತಾ ಇದ್ದೀನಿ. ಈಗ ರವೆ ಪರ್ಫೆಕ್ಟಾಗಿ ಹುರ್ಕೊಂಡಾಗಿದ ನಂತರ ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ರವೆನ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಇದಕ್ಕೆ ಸುಮಾರು 3/4 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ. ಸಕ್ಕರೆನ ನಾನು ಆಲ್ರೆಡಿ ಪುಡಿ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ. 1 ಕಪ್ ಚಿರೋಟಿ ರವೆಗೆ 3/4 ಕಪ್ ಆಗುವಷ್ಟು ಪುಡಿ ಸಕ್ಕರೆನ ಬಳಸ್ತಾ ಇದ್ದೀನಿ. ನಂತರ ಸುಮಾರು ಅರ್ಧ ಕಪ್ ಆಗುವಷ್ಟು ತುರಿದಿಟ್ಕೊಂಡಂಥ ಒಣ ಕೊಬ್ಬರಿನ ಹಾಕಿ ಇದನ್ನು ಒಂದು 10 ನಿಮಿಷ ಸೆಟೋಕೆ ಬಿಡ್ತೀನಿ. ಈಗ ಮಿಕ್ಕಿರೋ ಇನ್ನೊಂದು ಕಪ್ ಚಿರೋಟಿ ರವೆನ ಇದೇ ರೀತಿ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಹುರ್ಕೋಬೇಕು. ಈಗ ಎರಡನೇ ಬ್ಯಾಚ್ ರವೆನ ಹುರಿದಾಗಿದ ನಂತರ ಇದನ್ನು ಸಹ ಆ ಬೌಲ್ ಏನಿದೆ ಅದಕ್ಕೆ ಹಾಕೋಬೇಕು. ರವೆನ ಹಾಕೊಂಡಿದ ನಂತರ ಮತ್ತೆ 3/4 ಕಪ್ ಆಗುವಷ್ಟು ಪುಡಿ ಸಕ್ಕರೆನ ಹಾಕಬೇಕು. ಆಮೇಲೆ ಸುಮಾರು ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿನ ಹಾಕೋಬೇಕು. ಈ ರೀತಿ ಬ್ಯಾಚಸ್ ಮಾಡೋದ್ರಿಂದ ರವೆನ ನಾವು ಕಂಪ್ಲೀಟಾಗಿ ನೀಟಾಗಿ ಇಟ್ಕೋಬೋದು. ಈಗ ಎಲ್ಲ ಹಾಕಿದ ನಂತರ ಏಲಕ್ಕಿ ಪುಡಿ ಸುಮಾರು 2 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ನಂತರ ನಾವು ಹುರಿದಿಟ್ಕೊಂಡ ಗೋಡಂಬಿ ಹಾಗೂ ದ್ರಾಕ್ಷಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ನಾವು ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ಸುಮಾರು 2 ರಿಂದ 3 ನಿಮಿಷ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ನಂತರ ಇದೇ ಬೌಲ್ಗೆ ಸುಮಾರು 1/4 ಕಪ್ ಆಗುವಷ್ಟು ಹಾಲಿಗೆ 3 ರಿಂದ 4 ಆಗುವಷ್ಟು ಕೇಸರಿ ದಳನ ಸುಮಾರು 5 ನಿಮಿಷಗಳ ಕಾಲ ನೆನೆಸಿ ಆ ಹಾಲೇನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಕೇಸರಿ ಹಾಕೊಳ್ಳೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಹಾಲನ್ನು ಹಾಕಿದ ನಂತರ ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ರವೆ ಉಂಡೆಗೆ ಬೇಕಾಗಿರೋಂಥ ಮಿಶ್ರಣ ಏನಿದೆ ಅದು ರೆಡಿ ಇದೆ. ಇದನ್ನು ಸುಮಾರು 15 ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. 15 ನಿಮಿಷ ಆಗಿದ ನಂತರ ಇದು ಕಂಪ್ಲೀಟಾಗಿ ಸೆಟ್ ಆಗುತ್ತೆ. ರವೆ ಉಂಡೆಗೆ ನಾವು ಬೇಕಿದ್ರೆ ಹಸಿ ಕೊಬ್ಬರಿ ತುರಿನೂ ಸಹ ಹಾಕೋಬೋದು. ಆದರೆ ಹಸಿ ಕೊಬ್ಬರಿ ಹಾಕಿದ್ರೆ ಸುಮಾರು ದಿನ ಸ್ಟೋರ್ ಮಾಡೋದಕ್ಕಾಗಲ್ಲ. ಅದ್ರ ಬದಲು ಕೊಬ್ಬರಿ ಹಾಕೋದ್ರಿಂದ ಸ್ವಲ್ಪ ದಿನ ಆರಾಮಾಗಿ ಸ್ಟೋರ್ ಮಾಡಿ ತಿನ್ಬೋದು. ಈಗ ಈ ಮಿಕ್ಸ್ ರೆಡಿ ಇದೆ. ಸುಮಾರು 10 ರಿಂದ 15 ನಿಮಿಷದ ಕಾಲ ನೆನೆಯೋದಕ್ಕೆ ಬಿಡಬೇಕು. ಸುಮಾರು 10 ರಿಂದ 15 ನಿಮಿಷ ನೆನೆದಾಗಿದ ನಂತರ ಈಗ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಒಂದು ಸರಿ ಸ್ವಲ್ಪ ಆ ಮಿಶ್ರಣ ಏನಿದೆ ಅದನ್ನು ತೊಗೊಂಡು 1-2-3 ಸರಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಉಂಡೆಗಳನ್ನ ಮಾಡ್ಕೋಬೋದು. ಒಂದು ವೇಳೆ ಸ್ವಲ್ಪ ಉದ್ರಾಯಿತು ಅಂತಂದರೆ 1 ರಿಂದ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡು ನಾವು ಉಂಡೆನ ಮಾಡ್ಕೋಬೋದು. ಈಗ ರವೆ ಉಂಡೆ ರೆಡಿ ಇದೆ. ಇದೇ ರೀತಿ ಮಿಕ್ಕಿರೋ ಮಿಶ್ರಣದಿಂದ ನಾನು ರವೆ ಉಂಡೆನ ಮಾಡ್ಕೊತೀನಿ. ಇದನ್ನು ಒಂದು ಈಸಿ ಹಾಗೂ ಇನ್ಸ್ಟೆಂಟಾಗಿ ಮಾಡ್ಕೋಬಹುದಾದಂಥ ಒಂದು ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು. ಮಾಡೋದು ಕೂಡ ತುಂಬಾ ಸುಲಭ. ಇದನ್ನು ಸುಮಾರು 5 ರಿಂದ 6 ದಿನದವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಈಗ ತುಂಬ ಟೇಸ್ಟಿಯಾಗಿರುವಂತಹ ರವೆ ಉಂಡೆ ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ಈ ವಿಡಿಯೋ ನೋಡಿದಂತಹ ನಿಮ್ಮೆಲ್ಲರಿಗೂ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.